ಅಮಾವಾಸ್ಯೆ ಎಂದರೆ ಜನ ಯಾಕೆ ಹೆದರಿ ಬೆಚ್ಚಿ ಬೀಳುತ್ತಾರೆ? ಅಮಾವಾಸ್ಯೆಯ ರಾತ್ರಿ ನಮ್ಮ ಸುತ್ತಮುತ್ತ ಏನೆಲ್ಲ ನಡೆಯುತ್ತದೆ? ಅಮಾವಾಸ್ಯೆಯ ಅರ್ಥ ಏನು? ಇಂತಹ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಈ ವಿಡಿಯೋ ನಿಮಗೆ ಉತ್ತರ ಕೊಡ್ತಾ ಇದೆ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಅಮಾವಾಸ್ಯೆಯ ದಿನದಂದು ಚಂದ್ರನು ಗೋಚರಿಸುವುದಿಲ್ಲ. ಅಂದರೆ ಕಾಣದೇ ಇರುವಂತಹ ಹಾಗೂ ಗೋಚರಿಸದೇ ಇರುವುದನ್ನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಅಮಾವಾಸ್ಯೆ ಎಂದರೆ ಸೂರ್ಯ ಮತ್ತು ಚಂದ್ರರ ಸಂಯೋಗದ ಸಮಯ. ಈ ದಿನ ಇಬ್ಬರು ಒಂದೇ ರಾಶಿಯಲ್ಲಿ ಇರುತ್ತಾರೆ. ಅಮಾವಾಸ್ಯೆಯು ತಿಂಗಳಿಗೊಮ್ಮೆ ಮಾತ್ರ ಬರುತ್ತದೆ. ಅಂದರೆ ಒಂದು ವರ್ಷಕ್ಕೆ 12 ಅಮಾವಾಸ್ಯೆಗಳಿವೆ. ಧರ್ಮಗ್ರಂಥಗಳಲ್ಲಿ ಪಿತೃದೇವನನ್ನು ಅಮಾವಾಸ್ಯೆಯ ತಿಥಿಯ ಅಧಿಪತಿ ಎಂದು ಪರಿಗಣಿಸಲಾಗಿದೆ. ಪ್ರಾಚೀನ ಭಾರತೀಯ ಪಂಚಾಂಗಗಳು 30 ಚಂದ್ರ ಹಂತಗಳನ್ನು ಬಳಸುತ್ತಿದ್ದವು. ಇವುಗಳನ್ನು ತಿಥಿಗಳೆಂದು ಕರೆಯಲಾಗುತ್ತದೆ. ಅನೇಕ ಹಬ್ಬಗಳನ್ನು ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ. ಇವುಗಳಲ್ಲಿ ದೀಪಾವಳಿಯ ಅಮಾವಾಸ್ಯೆ ಅತ್ಯಂತ ಪ್ರಸಿದ್ಧವಾದದ್ದು ಹಾಗೂ ಅತ್ಯಂತ ವಿಶೇಷವಾಗಿದ್ದು. ಅನೇಕ ಹಿಂದೂಗಳು ಅಮಾವಾಸ್ಯೆ ಎಂದು ಉಪವಾಸವನ್ನು ಕೂಡ ಮಾಡುತ್ತಾರೆ. ಪ್ರತಿ ತಿಂಗಳು ಪೂರ್ವಜರ ಪೂಜೆಗಾಗಿ ಅಮಾವಾಸ್ಯೆಯ ದಿನವನ್ನು ಮಂಗಳಕರ ಎಂದು ಪರಿಗಣಿಸಲಾಗಿದೆ. ಧರ್ಮನಿಷ್ಠ ಜನರು ಪ್ರಯಾಣ ಅಥವಾ ಕೆಲಸಗಳನ್ನು ಮಾಡುವಂತಿಲ್ಲ. ಬದಲಾಗಿ ಅಮಾವಾಸ್ಯೆಗಳ ಕ್ರಿಯಾವಿಧಿಗಳ ಮೇಲೆ ಗಮನ ಹರಿಸಬೇಕು. ಸಾಮಾನ್ಯವಾಗಿ ಮನೆಯಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಈ ಕ್ರಿಯಾಕ್ರಮವನ್ನು ಮಾಡಬೇಕಾಗಿದೆ. ಆದ್ದರಿಂದ ಅಮಾವಾಸ್ಯೆಯ ದಿನ ಹೊರಗಡೆ ಹೋಗದೆ ಈ ಕಾರ್ಯಕ್ರಮಗಳನ್ನು ಮಾಡಬೇಕೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಪೂರ್ವಜರಿಗೆ ತರ್ಪಣೆ ನೀಡಲು ವಿಶೇಷವಾಗಿ ಪವಿತ್ರವಾದ ಪಿತೃಪಕ್ಷದ ಕೊನೆಯ ದಿನವು ಮಹಾಲಯ ಅಮಾವಾಸ್ಯೆಯಾಗಿದೆ. ವರ್ಷದಲ್ಲಿ ಈ ದಿನವನ್ನು ಪರಕ್ರಮಗಳು ಮತ್ತು ಕ್ರಿಯಾವಿಧಿಗಳನ್ನು ಮಾಡಲು ಅತ್ಯಂತ ಪ್ರಮುಖ ದಿನವೆಂದು ಕೂಡ ಪರಿಗಣಿಸಲಾಗಿದೆ. ಆದ್ದರಿಂದಲೇ ಅಮಾವಾಸ್ಯೆಯ ದಿನ ಈ ಕಾರ್ಯಕ್ರಮಗಳನ್ನು ಬಿಟ್ಟು ಬೇರೆ ಯಾವ ಕಾರ್ಯಕ್ರಮಗಳನ್ನು ಮಾಡಬಾರದೆಂದು ಸ್ಪಷ್ಟವಾಗಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ಕಾರಣ ಈ ಅಮಾವಾಸ್ಯೆಯ ದಿನದಂದು ಬೇರೆ ಯಾವ ಕಾರ್ಯಕ್ರಮಗಳನ್ನಾಗಲಿ ಆಚರಿಸುವಂತಿಲ್ಲ. ಆ ದಿನ ನಮ್ಮಿಂದ ದೂರವಾದ ಪೂರ್ವಜರು ನಮ್ಮ ಸುತ್ತಮುತ್ತ ಪ್ರದೇಶಗಳಲ್ಲಿ ಹತ್ತಿರವಾಗಿರುತ್ತಾರೆ. ಅದರಲ್ಲೂ ಅವರಿಗೆ ಅಮಾವಾಸ್ಯೆಯ ರಾತ್ರಿ ಅಂದರೆ ತುಂಬಾ ಇಷ್ಟ. ಇದೇ ಕಾರಣ ನಿರ್ಜನ ಪ್ರದೇಶಗಳಿಂದ ಅವರು ನಮ್ಮನ್ನೇ ಗಮನಿಸುತ್ತಾ ಇರುತ್ತಾರೆ ಎಂದು ಪೂರ್ವಕಾಲದಿಂದಲೂ ಅಗಾಧವಾದ ನಂಬಿಕೆ ಇದೆ. ಆದರೆ ಕೆಲವರು ಈ ವಿಷಯಗಳನ್ನು ಭೂತ ಪ್ರೇತಗಳಿಗೆ ಕೂಡ ಹೋಲಿಸುತ್ತಾರೆ. ಹೀಗಾಗಿ ಅಮಾವಾಸ್ಯೆ ದಿನ ಆಗಲಿ ರಾತ್ರಿ ಆಗಲಿ ಹೊರಗೆ ಹೋಗಲು ಹಲವಾರು ಜನರು ಹೆದರುತ್ತಾರೆ. ಅಮಾವಾಸ್ಯೆಯ ದಿನ ದೆವ್ವ, ಪಿತೃಗಳು, ರಕ್ತ ಪಿಶಾಚಿಗಳು, ರಾತ್ರಿಯ ಜೀವಿಗಳು ಮತ್ತು ರಾಕ್ಷಸರು ಹೆಚ್ಚು ಸಕ್ರಿಯ ಮತ್ತು ಮುಕ್ತರಾಗಿರುತ್ತಾರೆ ಎಂದು ನಂಬಲಾಗಿದೆ. ಅಂತಹ ದಿನಗಳ ಸ್ವಭಾವವನ್ನು ತಿಳಿದುಕೊಂಡು ವಿಶೇಷ ಕಾಳಜಿ ಕೂಡ ವಹಿಸಬೇಕು. ಆ ದಿನ ಯಾವುದೇ ತಾಮಸಿನ ವಸ್ತುಗಳನ್ನು ಸೇವಿಸಬಾರದು. ಆ ದಿನ ಮದ್ಯದಂತಹ ಮಾದಕ ವಸ್ತುಗಳಿಂದ ದೂರವಿರಬೇಕು. ಇದು ದೇಹದ ಮೇಲೆ ಮಾತ್ರವಲ್ಲದೆ ನಮ್ಮ ಭವಿಷ್ಯದ ಮೇಲೂ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ. ಇದೇ ಕಾರಣ ಹಲವಾರು ಜನರು ಈ ದಿನದಂದು ಉಪವಾಸವನ್ನು ಕೂಡ ಮಾಡುತ್ತಾರೆ. ಸಂಸ್ಕೃತದಲ್ಲಿ ಅಮ ಅಂದರೆ ಒಟ್ಟಿಗೆ ಮತ್ತು ವಾಸ್ಯ ಅಂದರೆ ಸಹಜೀವನ ಮಾಡುವುದು ಎಂದರ್ಥ. ಭಾರತೀಯ ಉಪಖಂಡದ ಬಹುತೇಕ ಭಾಗಗಳಲ್ಲಿ ಹಿಂದೂ ಚಂದ್ರಮಾನ ಪಂಚಾಂಗಗಳನ್ನು ಬಳಸಲಾಗುತ್ತದೆ. ಚಂದ್ರಮಾನ ಮಾಸವು ಹುಣ್ಣಿಮೆ ಅಥವಾ ಪೂರ್ಣಿಮಾ ದಿನದಿಂದ ಆರಂಭವಾಗುತ್ತದೆ. ಆದ್ದರಿಂದ ಅಮಾವಾಸ್ಯೆ ಯಾವಾಗಲೂ ತಿಂಗಳ ಮಧ್ಯದಲ್ಲಿ ಬೀಳುತ್ತದೆ. ಆದಾಗ್ಯೂ ಕೆಲವು ಪ್ರದೇಶಗಳಲ್ಲಿ ಅಮಾಂತಮಾನ ಪಂಚಾಂಗವನ್ನು ಬಳಸಲಾಗುತ್ತದೆ. ಕೃಷ್ಣ ಪಕ್ಷದಲ್ಲಿ ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಚಂದ್ರನ ಆಕಾರ ಬದಲಾಗುತ್ತದೆ. ಶುಕ್ಲ ಪಕ್ಷವನ್ನು ಪ್ರಕಾಶಮಾನವಾದ ಅರ್ಧ ಭಾಗವೆಂದು ಕರೆಯಲಾಗುತ್ತದೆ. ಕಾರ್ತಿಕ ಮಾಸದ ಅಮಾವಾಸ್ಯೆಯನ್ನು ದೀಪಾವಳಿ ಅಮಾವಾಸ್ಯೆ ಎಂದೇ ಕರೆಯಲಾಗುತ್ತದೆ. ಈ ಅಮಾವಾಸ್ಯೆಯ ಸಮಯದಲ್ಲಿ ದೀಪೋತ್ಸವವನ್ನು ಕೂಡ ಆಚರಿಸಲಾಗುತ್ತದೆ. ಈ ದಿನ ರಾತ್ರಿ ಅತ್ಯಂತ ಗಾಢವಾಗಿರುತ್ತದೆ ಎಂದು ನಂಬಲಾಗಿದೆ.
ಮೂಲಭೂತವಾಗಿ ಈ ಅಮಾವಾಸ್ಯೆ ಕಾಳಿಕಾದೇವಿಗೆ ಸಂಬಂಧಿಸಿದೆ. ಅದಕ್ಕಾಗಿ ಆಕೆಯ ಪೂಜೆಗೆ ಹೆಚ್ಚಿನ ಮಹತ್ವವಿದೆ. ಆ ದಿನ ಲಕ್ಷ್ಮೀ ಪೂಜೆಯೂ ಮಹತ್ವವಿದೆ. ಇಬ್ಬರು ದೇವತೆಗಳು ಈ ದಿನ ಜನಿಸಿದರು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದೇನೇ ಇರಲಿ ಸ್ನೇಹಿತರೆ, ಅಮಾವಾಸ್ಯೆ ಎಂಬುದು ಒಂದು ನಂಬಿಕೆ. ಇದನ್ನು ಎಷ್ಟೋ ಜನ ಒಂದು ಕಟ್ಟುಕತೆ ಎಂದು ಕೂಡ ನಂಬುತ್ತಾರೆ. ವಿಜ್ಞಾನಕ್ಕೂ ಪುರಾಣಗಳಿಗೂ ಮೊದಲಿನಿಂದಲೂ ವಾಗ್ವಾದ ಇದ್ದೇ ಇದೆ. ಇದನ್ನು ನಂಬುವುದು ಬಿಡುವುದು ನಿಮಗೆ ಬಿಟ್ಟಿದ್ದು. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಯು ಟೇಕ್ ಕೇರ್.